ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಮತ್ತೆಲ್ಲ ಸೌಖ್ಯ ಅಂತಿದೆ ಯಾನು ಸೌಖ್ಯಲ್ಲ. ಸೊ ಯಾನಿನಿ ಇತ್ತೆ ಪೇಟೆಗೆ ಪೋಂದಿಲ್ಲ ದಾಳಿ ಸಿಕ್ಕೈಟ್ ಪಂಡ ಇಲ್ಲದ ಬೇಲೆ ಯಾವುದುಂಡದ ಅಂಚ ಕಿಟಕಿ ದಾರನ ಮಾತಾಡುಂಡು ಎಂಕ್ಲೆಗೈತ ಬಗ್ಗೆ ಆಯ್ತು ಗೊತ್ತು ಜತ. ಸೊ ಮಿತ್ತೆಲ್ಲದ ಅಣ್ಣಾಡ ಪಂತಿರು ಅಮ್ಮ ಅಂಚ ಅಕ್ಲು ಬರಿಯಾರ ಪಂಡಿರು ಅಂಚೈತೆ ಪೋಂದಿಲ್ಲೇ ತೋಡುದಾದ ಮತ್ತು ಎಂಚ ಮತ್ತು ಇಪ್ಪುಂಡು ಒಯ್ನು ಮತ್ತು ಬೆತ್ತನ್ನೊಂದು ಅಕ್ಲು ಪಂತಿರು ಮೇಸ್ತ್ರಿನ ಅಕ್ಲು ಇತ್ತಿತ್ತು ಬೋರ್ಡು ಇಂಚಿನ ಬೋರ್ಡು ಉಂಡು. ಸೊ ಬರೇ ಒಂದು ಎಣ್ಣೆ ಕೊಡ್ತಾನೆ, ಬಟ್ ನಮಗೆ ಇಷ್ಟ ಆಯ್ನ ಒಂದು ಅಂಚೈತೆ ಚಾಪರ್ದು ಬೇಲೆ ಆತಿದ್ವಿ. ಇದು ಸೀದಾ ಪೋಂದಿಲ್ಲ. ಇದು ಓಕೆ, ನೀ ಅಜ್ಜಿಲಾಗಲ್ಲ ಪೋಡು ಅಜ್ಜಿಲಾಗ್ಬೋದು. ನಾ ಡ್ರೆಸ್ ಒಂಜಲ್ಲಿ ಬಾಕಿ ಆಗ್ತದೆ. ನಾನು ಜಾಬಿಗೆ ಮತ್ತು ಬಾರಿತ್ತಲ್ಲ ಪೂರ ಡ್ರೆಸ್ ಬೋಡು ಲೆಕ್ಕದವೇ ಡ್ರೆಸ್ ಇತ್ತು. ನಾನು ಪಂಡ ಡ್ರೆಸ್ ಎತ್ತಿಟ್ಟೆ ಹಾಕ್ತದೆ ಅಂಚ ಅಜ್ಜಿಲಾಗ ರೊಗ್ಗ ಬೋಡು ಅಂಕೈತೆ ಮುಲ್ಪಾಡು ಜರ ಬೋಡು ಎತ್ತಿಯಾನ ನನ್ನ ಮಾಮದಿ ಪೋಪುನ ಸಾಧ್ಯ ತಲ್ಪನೆ ತಿಕ್ಕೊಂಡು ಹೀಗಾಗಿ ಸ್ವಲ್ಪ ತಲೆ ದಾರಂದ ಕಿಟಕಿ ಮತ್ತು ಕುಂದಿತ್ತಿರು ಬುಕ್ಕ ಓಲ್ ಪೊಂಜಿತುಲೆ ಕಡಪಲುಂಡು ಬುಕ್ಕ ACC ಸಿಮೆಂಟ್ ಆಪೆತಿಲ್ಲ ಅಡ್ತಿರು ಮಲ್ಪ ವ್ಯವಸ್ಥೆ ಇಚ್ಚಿ ಸ್ವಂಚ ಇದೇನು ಕಡಪಲ ದೊಲಗರ ಇನಿ ಜೋರು ದೊಂಬುಂಡು ಬಯ್ಯಾನ ವರ್ಷ ಹತ್ರ ಪೂರ ಪಿಚಿ ಪಿಚಿ ಹಾಕೊಂಡೆ ಗೋಣಿ ಬರ್ದನ ಇತ್ತೆ ಮಲ್ಪನೆ ಜೋಡು ದೀಪನ ಏನು ಹೀಗಾಗಿ ಯಾನ್ ಡ್ರೆಸ್ ಸಮೇತ ಮಾತಿದ್ವಿ ಸೀದಾ ಬರೋಂದಿಲ್ಲ ಅಚ್ಚಿಲಾಗ ಬಯರಕ್ಕೆ ನನ್ನ ಜೊತೆ ಓದ್ ಬರ್ಪನಲ್ಲಿ ಹಾಲ್ಟ್ ಆಗುಜಿ ಬೇಗ ಹೋಗಿತ್ತೆ 5 ಗಂಟೆದ ಬಸ್ ತಿಕ್ಕೊಂಡು ಅಂದ್ರೆ ಗೊತ್ತಿಜ್ಜಿ ಪೇಟೆಗೆ ಎತ್ತಿತ್ತೆ ಚಿಕ್ಕಿ ಕಾಲ್ಟಿತ್ತೆ ಸ್ವಂತ ಬ್ಲಾಗ್ ಮಾಡ್ತಿದ್ದೆ ಇಷ್ಟೇ ಲಾಗ್ ಮಾಡ್ಕೊಂಡು ಹೀಗಾಯ್ಸ್ ನಾನು ಬೀದಿ ಗುಡ್ಡೆಗೆ ಎತ್ತಿಗತ್ತೆ. ನಾನು 1 ಗಂಟೆ ಬಸ್ ಬಂದು ಬರ್ತೀನಿ. ಬಸ್ಸೇ ಸಿಕ್ಕಜಿ ಜೊತೆ ರಿಕ್ಷಾ ಹಿಡ್ ಬರ್ತೀನ ಬಯ್ಯಾನ ಬೋಡತ್ತ ಬರ್ಸತ್ತಂಗ ಒಂಚೂರು ಐಟಮ್ ತಯಾರುಂಡು ಬೇಲೆ ಜನ ಆಯ್ತನ ಖರ್ಚು ಜಾಸ್ತಿ ಆಯ್ತಾ ಕೆಲಸದ ಅಮ್ಮ ಗುಡುಪು ಬಂಡಿರು ಕೆಲವದಕ್ಕೆ ಕೆಲಸದಾಗ್ಲಿಂದ ಪಂಡನೇ ಖುಷಿ ಅದನ್ನ ಬೇಲೆದಾಗ್ಲಿ ಪಂಡ ಕೋಪ ಬರ್ಕೊಂಡು ಪಕ್ಕ ಪ್ರಾಯದಾಗ್ಲೇ ಅಜ್ಜಿಂದ ಪಂಡ ಕೋಪ ಹರ್ಕೊಂಡು ಕೆಲವದಾಗ್ಲಿಗೆ ಅವಾಗ್ಲಿಗೆ ಕೆಲವದಾಗ್ಲಿ ಹ್ಯಾಟ್ ಹಾಕೊಂಡ್ಗೆ ಗೊತ್ತಿದ್ದಿ ಹಿಡ್ದಕ್ಕ ಅವ್ವ ಅಂದ್ರೆ ಕೊಡುಗೆ ಅಜ್ಜಿನ ಹೇಳ್ತಾನೆ ಕೋಪ ಹರ್ಕೊಂಡು ಅಂಚೆ ಮತ್ತೆ ಇಪ್ಪಿರು. ಸೊ ಎಂದಲೆ ಕಡಪನ ಬೇಲೆ ಬುಕ್ಕ ಕೆಲಸ ಅಂದಕ್ಕೆ ರೆಡ್ಡಿಗೆ ದಾದ ವ್ಯತ್ಯಾಸ ಅಂದು ಅಜ್ಜಿ ಅವ್ವ ಅಂದಕ್ಕೆ ದಾದ ವ್ಯತ್ಯಾಸ ಅಂದು ಬಟ್ ಅಕ್ಲಾಗ್ಲ ಒಂದು ದಾದ ಮೈಂಡ್ ಸೆಟ್ ಅವು ದಾನ ಪೆರಾಪಿ ಅಂತ ಹೋಗ್ಲ ಇದು ಎನ್ನೆಲ್ಲ ಹಾಕ್ಲಿ ಪೂಜೆ ಹಾಕ್ಲಿಕ್ಕೆ ಯಾನಿ ಪೂಜೆತ ಹಾಕ್ಲ ಇಷ್ಟ. ಬಟ್ ಏನು ಕೊಂಚ ಕ್ವಶನ್ ಬರ್ತನ ಮೈಂಡ್ ಹಿಡಿದು ಜಡವು ಅಂಚೆ ಸಾಕಂಡ್ರೆ ಜನಕ್ಕೆ ಸಿಕ್ಕಿ ನಡಿ ಕಾಯ್ಸ್ ಎತ್ತೆ ಟಿವಿ ತಿತ್ತಿರು ಸಿಕ್ಕಿ ಸೀರೆಲ್ಲ ಉಂಟುಂಡ ಅಂತ ಏನೈತಿ ಅಂದ ಮಾರಾಯ್ತಿ. ಹಾಯ್ ಕುഞ്ഞി ತಾತ ಬತ್ತೀರು ಗೈಸ್ ತಾತ ಅಮ್ಮಗೆ ಬಚ್ಚಿರೆ ಬತ್ತಾಕಿದ್ರು ಇಲ್ಲಿ ಹಿಡ್ದಕ್ಕ ಎಂಕ ತಿಂಡಿ ಮಾಲ್ಪುರಿ ಬತ್ತಾಡ್ತಿರು ತಾತ ತಿಳಿ